ರೋಡಿಗೆ ಸಿಗ್ತದೆ ಅದು ಆಟೋಮೆಟಿಕ್ ಅವರಿಗೆ ಹೊಸ ಲೈಸೆನ್ಸ್ ಆಗು ಹಿಂದೆ ಕಟ್ತಾರೆ. ಲಾಸ್ಟ್ ಅವರು ಸೀಟ್ ಒಳಗಡೆ ಬಿಡುದು ಹಾಂ ಹೋಗೋ ಜಾಗ ಹೋಗುದು. ಈ ಜಾಸ್ತಿ ಜಾಗವನ್ನು ಬಳಸ್ಕೊಳ್ಬೇಕು ಮಾಡಬೇಕು. ಬರೋ ಬಸ್ಗಳೆಲ್ಲ ನಿಂತು ಹಾಗೆ ಇಲ್ಲಿ ಪ್ಲಾನ್ ಮಾಡಿ ಹೋಗ್ಲಿಕ್ಕೆ ಬಸ್ ತಗೊಂಡು ಅಲ್ಲ ಪ್ರಾಬ್ಲಮ್ ಇಲ್ಲ. ಜಾಗ ಆಮೂರಿಂದ ಸುಬ್ರಹ್ಮಣ್ಯ ಅದೇನಿಲ್ಲ ಸರ್ಕಾರಿ ಜಾಗ. ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನು ಒಂದು 4 ಲೈನ್ ರಸ್ತೆಯನ್ನಾಗಿ ಕಾಂಕ್ರೀಟೀಕೃತ 4 ಲೈನ್ ರಸ್ತೆಯನ್ನಾಗಿ ಮಾಡಬೇಕಂತ ಈಗಲೇ 20 ಕೋಟಿ ರೂಪಾಯಿಗೆ ಟೆಂಡರ್ ಅವಾರ್ಡ್ ಆಗಿದೆ. ಈ ವರ್ಷ ಪುನಃ 15 ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ. ಅದು ನಮ್ಮ ಈ ಬೊಲುವಾರಿನಿಂದ ಹಿಡಿದು ಮಡಿಲ್ವರೆಗೆ ಬರ್ತದೆ, ಆರಾಡಿವರೆಗೆ, ಆರಾಡಿಯಿಂದ ಕೋಡಿಂಬಾಡಿ ಸ್ಟ್ರೆಚ್ ಬರ್ತದೆ, ಮತ್ತು ಅಲ್ಲಿ ನಮ್ಮ ನೆಕ್ಕಿಲಾಡಿಯಿಂದ ಇರುವಂಥ ಮುಂದಿನ ಸ್ಟ್ರೆಚ್ಗಳನ್ನು ಮಾಡುವಂಥ ಕೆಲಸಗಳು ಆಗ್ತದೆ. ಎಲ್ಲ ರಸ್ತೆಗಳು ಇದು ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮಾಡ್ತೀವಿ. ಇವತ್ತು ಇಲ್ಲಿ ನಮ್ಮ ರೈಲ್ವೆ ಅಧಿಕಾರಿಗಳನ್ನು ಕೂಡ ಕರೆದಿದ್ದೀವಿ. ಇಲ್ಲಿ ರೈಲ್ವೆ ಅಂಡರ್ ಪಾಸ್ ಇದೆ. ಈ ಅಂಡರ್ ಪಾಸನ್ನು ಯಾವ ರೀತಿ ಮಾಡಬೇಕು, ಇದಕ್ಕೆ ಎಸ್ಟಿಮೇಟ್ ಮಾಡಬೇಕು, ರೈಲ್ವೆ ಬೋರ್ಡಿನಿಂದ ಇದಕ್ಕೆ ಅನುಮತಿ ಸಿಗಬೇಕು, ಇದೆಲ್ಲ ಲಾಂಗ್ ಪ್ರೊಸೆಸ್, ತುಂಬ ಸಮಯ ತಗೊಳ್ತದೆ. ತುಂಬ ಸಮಯ ತಗೊಳ್ಬಾರ್ದು. ಈ ತಿಂಗಳು 15ರ ಒಳಗೆ ರೈಲ್ವೆ ಈ ಅಂಡರ್ ಪಾಸಿಗೆ ರೈಲ್ವೆ ಅವರಿಂದ DPR ಮಾಡಿ ಕೊಡಲಿಕ್ಕೆ ಹೇಳಿದ್ದೀನಿ. ನಾವು ರೈಲ್ವೆ ಅವರು ಕೂಡ ಇದಕ್ಕೆ ಸುಮಾರು 12 ಕೋಟಿ ವೆಚ್ಚ ಆಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದು ಬಜೆಟ್ಗಳು ಇನ್ನೂ ಬಂದಿಲ್ಲ. ನಾವು ಆ 12 ಕೋಟಿಯನ್ನು ರೈಲ್ವೆ ಇಲಾಖೆಗೆ ಕಟ್ಟಬೇಕಾಗ್ತದೆ. ಆನಂತರ ಆ ಕೆಲಸವನ್ನು ಕಾಮಗಾರಿಯನ್ನು ರೈಲ್ವೆ ಅವರು ಮಾಡ್ತಾರೆ. ನಾವು ಅವ್ರ ಹತ್ರ 50-50 ರೇಷಿಯೋದಲ್ಲಿ ಮಾಡಿ ಅಂತ ಅವ್ರ ವಿಚಾರವನ್ನು ಹೇಳಿದ್ದೀವಿ. 50-50 ರೇಷಿಯೋ ಅಂದರೆ ರಾಜ್ಯ ಸರ್ಕಾರ ಸುಮಾರು 6 ಕೋಟಿಯನ್ನು ಕಟ್ಟಬೇಕಾಗ್ತದೆ. ಆದಷ್ಟು ತ್ವರಿತಗತಿಯಲ್ಲಿ ನಾವು ಏನು 4 ಲೈನ್ ಮಾಡುವಾಗ ಅದು ಅಬ್ಸ್ಟ್ರಾಕ್ಟ್ ಆಗಬಾರ್ದು. ಇದನ್ನು ಕೂಡ ಅಂಡರ್ ಪಾಸನ್ನು ಮಾಡಿಕೊಂಡು ಹೋಗುವಂಥ ಎಲ್ಲ ಯೋಚನೆಗಳನ್ನು ಈಗಲೇ ಮಾಡಿದ್ವಿ. ಅಂದರೆ ಇನ್ನು 2-3 ವರ್ಷ ಅದು ನಡೆಗೊಂಡಿರುವುದು, ಆನಂತರ ಆಗಲಿಕ್ಕಿಲ್ಲ, ಜನಗಳಿಗೆ ತೊಂದರೆ ಆಗೋದು. ಇದಕ್ಕಾಗಿ ನಾಡಿದ್ದು 4ನೇ ತಾರೀಕಿಗೆ ಇದರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆನಂತರ ಕೂಡಲೇ ಈ ಕಾಮಗಾರಿಯನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಈ ಹಾರಾಡಿ ರೈಲ್ವೆ ಸಂಪರ್ಕದಲ್ಲಿ ಹೌದು, ಅರ್ಧದಲ್ಲಿ ಸೇತುವೆ, ಅರ್ಧದಲ್ಲಿ ಕಾಮಗಾರಿ, ಅದರ ಬಗ್ಗೆ ಅದು ನಗರಸಭೆ ಹಾರಾಡಿ ಬೈಪಾಸಲ್ಲಿ ಒಂದು ಇವತ್ತು ನೋಡಿದ್ದೀನಿ ನಾನು, ಒಂದು ಸೇತುವೆ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ. ಅದು ನಗರಸಭೆಯಿಂದ ಅದಕ್ಕೆ ಒಂದು 50 ಲಕ್ಷ 25 ಲಕ್ಷ ಬೇಕಾಗ್ತದೆ. ನಗರಸಭೆ ಅಂತ ಹೇಳಿ ಅದನ್ನು ಮಾಡಿಕೊಡ್ಬೇಕು ಅಂತ ಅದನ್ನು ಕೈಗೊಳ್ಕೊಂಡು. ಭೂಸ್ವಾಧೀನಕ್ಕೆ ಏನಾದರೂ ತಕರಾರು ಇದೆ? ಭೂಸ್ವಾಧೀನ ಸ್ವಲ್ಪ ಭೂಸ್ವಾಧೀನಗಳಿದೆ ಇದರಲ್ಲಿ. ಅವರಿಗೆ ಕಾಂಪನ್ಸೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ.
ಅದರಲ್ಲೂ ಕೂಡ ನಮ್ಮ ಉಪ್ಪಿನಂಗಡಿ ರೇಂಜಲ್ಲಿ ಲಾಸ್ಟಿಗೆ ಅಲ್ಲಿ ಆ ನ್ಯಾಷನಲ್ ಹೈವೇ ಅಂಡರ್ ಪಾಸ್ಗೆ ಸೇರಿಸುವಲ್ಲಿ ನಮಗೆ ಭೂಸ್ವಾಧೀನ ಹೆಚ್ಚಿನ ಜಾಗ ಸಿಗ್ತದೆ. ಆ ಭೂಸ್ವಾಧೀನ ಯಾರು ಭೂಮಿ ಮಾಲೀಕರಿದ್ದಾರೆ ಅವ್ರ ಹತ್ರ ನಾವು ಮಾತುಕತೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ವಿ. ಅವರನ್ನು ಮನವನ್ನು ಉಳಿಸಿ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ, ಯಾಕಂತ ಹೇಳಿದ್ರೆ ಪುನಃ ಅಲ್ಲಿ ಏನು ಅಂಡರ್ ಪಾಸ್ ಸ್ವಲ್ಪ ಆ ಕಡೆ ಇರೋದ್ರಿಂದ ನಮಗೆ ಹೆಚ್ಚಿನ ಭೂಸ್ವಾಧೀನದ ಅವಶ್ಯಕತೆ ಇದೆ. ಅಲ್ಲಿ ಕೂಡ ಒಂದೇ ಸಲ ಅಷ್ಟನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅದನ್ನು ಕೂಡ ಮುಂದಿನ ದಿವಸದಲ್ಲಿ ಮಾಡ್ತೀವಿ. ಒಟ್ಟಿನಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನು ಮಾದರಿ ರಸ್ತೆಯನ್ನಾಗಿ ಮಾಡ್ತೀವಿ. ಮಧ್ಯದಲ್ಲಿ ಹೂವಿನ ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡ್ತೀವಿ. ಎರಡೂ ಕಡೆಗೂ ಮಾವಿನ ಗಿಡಗಳು, ಇದು ಹಲಸಿನ ಗಿಡಗಳು, ಹಣ್ಣು ಬರುವಂಥ ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಕಾಂಕ್ರೀಟ್ಗಿಂತ ವ್ಯವಸ್ಥಿತ ಮಾದರಿ ರಸ್ತೆಯನ್ನು ಮಾಡಬೇಕು ಅಂತ ಕನಸಿದೆ. ಖಂಡಿತ ಅದನ್ನು ಮಾಡ್ತೀವಿ. ಅಂಡರ್ ಪಾಸ್ಗಿಂತ ಮೊದಲು ರಸ್ತೆ ನಿರ್ಮಾಣ ಆಗ್ತದೆ. ಅಂಡರ್ ಪಾಸ್ಗಿಂತ ಮೊದಲು ರಸ್ತೆ ನಿರ್ಮಾಣ ಆಗ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.